53ನೇ ವರ್ಷದ ಕೋಟಿ ಚೆನ್ನೆಯ ಜೋಡಿಗರ ಕಂಬಳವು ಇವತ್ತು ಬೆಳಿಗ್ಗೆ ಗಣಪತಿ ಹೋಮದಿಂದ ಪ್ರಾರಂಭವಾಗಿ ನಂತರ ನಾಗತಂಬಿಲವಾಗಿ ನಂತರ ಮಹಾಲಿಂಗೇಶ್ವರ ದೇವರಿಗೆ ಗಣಪತಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಈಗಾಗಲೇ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಯಾರೇ ಆಗಲಿ ಅಂದಿನಿಂದ ಇಂದಿನವರೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಯೋಗ ಭಾಗ್ಯ ಅಧ್ಯಕ್ಷರಿಗೆ ಕಟ್ಟಿಟ್ಟ ಬುದ್ಧಿ. ಇಂತಹ ಒಂದು ಸಮರ್ಥ ನಿರ್ಧಾರವನ್ನು ಮಾಡಿದ ಚಂದ್ರರಾಜ್ ಶೆಟ್ಟಿ ಮತ್ತು ತಂಡದವರಿಗೆ ಮೊಟ್ಟ ಮೊದಲಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಇವತ್ತು ನಮ್ಮ ಕಂಬಳ ಸಮಿತಿಯು 33ನೇ ವರ್ಷ ಈ ಕಂಬಳವನ್ನು ಇವತ್ತು ಆಚರಿಸಿಕೊಂಡು ಬರ್ತಿದೆ. ಆದ್ರೆ ಪುತ್ತೂರಿನ ದೇವಮಾರು ಗದ್ದೆಯಲ್ಲಿ ಈ ಹಿಂದಿನಿಂದಲೂ ರಾಜ್ಯದ ಕಾಲದಿಂದಲೇ ಇಲ್ಲಿ ಕಂಬಳ ನಡೆದಿದೆ ಅಂತ ಹೇಳುವುದಕ್ಕೆ ಹಲವಾರು ಉದಾಹರಣೆಗಳಿವೆ. ಅದಲ್ಲದೆ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಮಂಗಳ ಪ್ರಶ್ನೆ ಇಡುವಾಗ ಇಲ್ಲಿ ಕಂಬಳ ನಡಿಬೇಕು, ಮಹಾಲಿಂಗೇಶ್ವರ ದೇವರಿಗೆ ಅದು ಪ್ರಿಯವಾಗಿದೆ ಅಂತ ಹೇಳಿ ಕಂಡು ಬಂತು. ಅದ ನಂತರ ಕಾರಣಾಂತರದಿಂದ ಕಂಬಳವು ನಿಂತು ಹೋಯಿತು. ನಂತರ ನಮ್ಮ ವಿನಯ್ ಕುಮಾರ್ ಸೊರಕೆ ಇಲ್ಲಿ ಶಾಸಕರಾಗಿದ್ದಾಗ ಅವರ ಗೌರವಾಧ್ಯಕ್ಷತೆಯಲ್ಲಿ ದಿವಂಗತ ಜಯಂತ್ರಯವರ ಅಧ್ಯಕ್ಷತೆಯಲ್ಲಿ ಮತ್ತೆ ಕಂಬಳ ಇಲ್ಲಿ ಪ್ರಾರಂಭವಾಯಿತು. ನಂತರ ಮುತ್ತಪುರಯವರ ಅಧ್ಯಕ್ಷತೆಯಲ್ಲಿ ಬಹಳ ಸಡಗರದಿಂದ ಸಂಭ್ರಮದಿಂದ ಪುತ್ತೂರು ಕಂಬಳವು ನೆರವೇರಿತ್ತು. ದಿವಂಗತ ಜಯಂತ್ರಯವರನ್ನು ಮತ್ತು ಮುತ್ತಪರಯವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ಅದಾದ ನಂತರ ನಮ್ಮ ಚಂದ್ರರಾಜ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ವಿನಯ್ ಕುಮಾರ್ ಸೊರಕೆಯವರ ಮತ್ತು ಶಕುಂತಲಾ ಶೆಟ್ಟಿಯವರ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕಂಬಳ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಕಠಿಣ ಪರಿಶ್ರಮದಿಂದ ಊರ ಕಂಬಳಾಭಿಮಾನಿಗಳ ಎಲ್ಲರ ಸಹಕಾರದಿಂದ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಮ್ಮ ಪುತ್ತೂರು ಕಂಬಳ ಇವತ್ತು ಸಾಗ್ತಾ ಇದೆ. ಇವತ್ತು ನಮ್ಮ ಪುತ್ತೂರು ಕಂಬಳ ರಾಜ್ಯ ಮಟ್ಟದಲ್ಲೇ ಮೇಲುಗೈ ಸಾಧಿಸುತ್ತೆ ಅಂತೇಳಿ ನಾನು ಹೇಳಲು ಇಚ್ಛಿಸುತ್ತೇನೆ. ಯಾಕೆಂತ ಹೇಳಿದ್ರೆ ನಾನೊಂದು ಕಂಬಳದ ಪದಾಧಿಕಾರಿಯಾಗಿದ್ದೇನೆ ಅಂತ ಹೇಳುವುದಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಕಂಬಳ ಎಲ್ಲಿಯೂ ಗೋರ್ಣಗಳನ್ನು ಓಡಿಸ್ತಾರೆ, ಆದರೆ ಕಂಬಳಕ್ಕೆ ಮೆರುಗನ್ನು ನೀಡಿದವರು ಪುತ್ತೂರು ಕಂಬಳದವರು. ಯಾಕೆಂತ ಹೇಳಿದ್ರೆ ಪ್ರಥಮವಾಗಿ ಕೊಟ್ಟಿರುವುದು ಪುತ್ತೂರು ಕಂಬಳ ಸಮಿತಿ. ಅದಲ್ಲದೆ 2 ಪವನ ಚಿನ್ನ, ಪ್ರಥಮ ಸ್ಥಾನ 2 ಪವನ ಚಿನ್ನವನ್ನು ಕೊಟ್ಟಿರುವುದು ಕಂಬಳ ಸಮಿತಿ. ನೋಡಿ, ಇಲ್ಲಿ ಎಷ್ಟೆಷ್ಟು ದೊಡ್ಡ ಶೀಲ್ಡ್ಗಳುಂಟು. ಇದನ್ನು ಕೊಟ್ಟದ್ದು ಕೂಡ ಕಂಬಳ ಸಮಿತಿ. ಪ್ರಥಮ ಶೀಲ್ಡ್, ಇದು ಗೋಲ್ಡಿನೊಂದಿಗೆ ಶೀಲ್ಡ್ ಅನ್ನು ಕೊಟ್ಟಿರುವುದು ಕೂಡ ಕಂಬಳ ಸಮಿತಿ. ಅದಲ್ಲದೆ ಪುತ್ತೂರಿನ ದೇವಮಾರು ಗದ್ದೆಯಲ್ಲಿ 2ನೇ ದೊಡ್ಡ ಜಾತ್ರೆ ಎಂದು ಇವತ್ತು ಈಗ ನಮ್ಮ ಕಂಬಳ ಪ್ರಚಾರವಾಗಿದೆ. ಅದಲ್ಲದೆ ಅತಿ ಹೆಚ್ಚಿನ ಉದ್ದದ ಕರೆ, ಅತ್ಯಂತ ಜನಸಂಖ್ಯೆ ಸೇರುವ ಕಂಬಳ, ವಿಶಾಲವಾದ ಮೈದಾನ, ಎಲ್ಲ ವಿಷಯದಲ್ಲಿಯೂ ಪುತ್ತೂರು ಕಂಬಳ ಇವತ್ತು ರಾಜ್ಯದಲ್ಲೇ ಮೇಲುಗೈ ಸಾಧಿಸಿದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಹಲವಾರು ಕಾರಣಗಳುಂಟು. ಒಂದನೇದಾಗಿ ಸೀಮಾಧಿಪತಿ ಪುತ್ತೂರು ಮಹಾಲಿಂಗೇಶ್ವರ ದೇವರ ಸಂಪೂರ್ಣ ಅನುಗ್ರಹ ಇವತ್ತು ನಮ್ಮ ಕಂಬಳಾಭಿಮಾನಿಯವರ ಆಶೀರ್ವಾದ ಮತ್ತು ಸಹಕಾರ ಇವತ್ತು ನಮ್ಮ ಕಂಬಳ ಸಮಿತಿಯ ಮೇಲೆ ಇದೆ. ಅದಲ್ಲದೆ ನಮ್ಮ ಅಧ್ಯಕ್ಷರಾದ ಚಂದ್ರರಾಜ್ ಶೆಟ್ಟಿಯವರ ಸಮರ್ಥ ನಾಯಕತ್ವ ಮತ್ತು ಕೆಲವು ದಿಟ್ಟ ನಿರ್ಧಾರಗಳು, ಕಾರ್ಯಕರ್ತರ ಕಠಿಣ ಪರಿಶ್ರಮ, ಕರ್ತವ್ಯ ದೇವರೆಂದು ದುಡಿಯುತ್ತಿರುವ ನಮ್ಮ ಕಾರ್ಯಕರ್ತರು, ಯಾವುದೇ ಪ್ರತಿಫಲಾಶೆ ಇಲ್ಲದೆ ಸೇವೆ ಮಾಡುತ್ತಿರುವ ನಮ್ಮ ಕಾರ್ಯಕರ್ತರು, ಇವರೆಲ್ಲರ ಕಠಿಣ ಪರಿಶ್ರಮದಿಂದ ಇವತ್ತು ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಪುತ್ತೂರು ಕಂಬಳ ಪಾತ್ರವಾಗಿದೆ ಅಂತೇಳಿ ನಾನು ಹೇಳುತ್ತೇನೆ. ಅದಲ್ಲದೆ ನೋಡಿ, ನಮ್ಮ ಕಂಬಳಕ್ಕೆ ಇತಿಹಾಸ ಇದೆ ಅಂತೇಳಿ ನಮ್ಮ ಹಿರಿಯರು ಹೇಳುತ್ತಾರೆ. ನಿಜವಾಗಿಯೂ ನಮ್ಮ ಪುತ್ತೂರು ಕಂಬಳಕ್ಕೆ ಇತಿಹಾಸ ಇದೆ. ಇವತ್ತು ನಮ್ಮ ಕಂಬಳದಲ್ಲಿ ಇಲ್ಲಿ ಯಾರೇ ಸೇರಲಿ, ವಿನಯ್ ಕುಮಾರ್ ಸೊರಕೆಯವರಾಗಲಿ, ಶಕುಂತಲಾ ಶೆಟ್ಟಿಯವರಾಗಲಿ, ಚಂದ್ರರಾಜ್ ಶೆಟ್ಟಿಯವರಾಗಲಿ, ರೋಷನ್ ರೈ ಅವರಾಗಲಿ, ರಂಜಿತ್ ಬಂಗೇರವರಾಗಲಿ, ಎಲ್ಲರೂ ಕೂಡ ಕಂಬಳ ಸಮಿತಿಯವರು ಇವತ್ತು ಉನ್ನತ ಸ್ಥಾನಮಾನವನ್ನು ಸಮಾಜದಲ್ಲಿ ಗಳಿಸಿದ್ದಾರೆ. ಅದಲ್ಲದೆ ನಾನು ಕೂಡ ಮೊದಲು ಚಿಕ್ಕದಿರುವಾಗ ಈ ಕಂಬಳದಲ್ಲಿ ಬಂದು ಲಕ್ಕಡಿಪು ಮಾರ್ತಿದ್ದೆ. ನಂತರ ನನಗೆ ಕೋಶಾಧಿಕಾರಿ ಸಿಕ್ಕಿತ್ತು. ನಂತರ ನನಗೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗುವ ಯೋಗ ಬಂದಿತ್ತು. ಅಂದ್ರೆ ಪುತ್ತೂರು ಕಂಬಳವನ್ನು ಇವತ್ತು ಮಹಾಲಿಂಗೇಶ್ವರ ದೇವರ ಎಷ್ಟರ ಮಟ್ಟಿಗೆ ಆಶ್ರಿತವಿದೆ ಅಂತ ಹೇಳುವುದಕ್ಕೆ ನಮ್ಮ ಸದಸ್ಯರುಗಳೇ ಕಾರಣ. ಹಾಗೆ ಪುತ್ತೂರು ಕಂಬಳಕ್ಕೆ ಯಾರಾದರೂ ವಿರೋಧ ಮಾಡಿದ್ರೆ ಅವರು ಸಮಾಜದಲ್ಲಿ ಮೂಲೆಗುಪ್ಪು ಆಗುವುದು ಖಂಡಿತವೇ. ಅದಲ್ಲದೆ ಇವತ್ತು ನಮ್ಮ
ಮಹಾಲಿಂಗೇಶ್ವರ ದೇವಸ್ಥಾನದ ಈ ಗದ್ದೆಯಲ್ಲಿ ಸುಮಾರು 33ನೇ ವರ್ಷದಿಂದ ನಾವು ಈ ಕಂಬಳವನ್ನು ಇವತ್ತು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇವತ್ತು ನಮ್ಮ ಈ ಕಂಬಳ ಉತ್ಸವಕ್ಕೆ ಇನ್ನು ಸಂಜೆ ಹಲವಾರು ಗಣ್ಯರು ಇವತ್ತು ಭಾಗವಹಿಸಲಿದ್ದಾರೆ. ಇದಲ್ಲದೆ ನಮ್ಮ ಅಧ್ಯಕ್ಷರಾದ ಚಂದ್ರ ಶೆಟ್ಟಿಯವರು ಸುಮಾರು 14 ವರ್ಷದಿಂದ ನಿರಂತರವಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಕಂಬಳದಲ್ಲಿ ನಮ್ಮೆಲ್ಲರನ್ನು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕರ್ತರನ್ನು ಹುರಿದುಂಬಿಸುವ ಕೆಲಸವನ್ನು ನಮ್ಮ ಚಂದ್ರ ಶೆಟ್ಟಿಯವರು ಮಾಡ್ತಾರೆ. ನನಗೆ ಅವರಲ್ಲಿ ಒಂದು ಖುಷಿಯಾದ ಸಂದರ್ಭ ಅಂತ ಹೇಳಿದ್ರೆ, ಯಾವ ಹೊತ್ತಿಗೂ ಅವರು ಯಾವಾಗಲೂ ಯಾರನ್ನು ಕೂಡ ಯಾವ ಕಾರ್ಯಕ್ರಮವನ್ನು ಕೂಡ ಕಾಪಿ ಮಾಡುವುದಿಲ್ಲ. ಅವರದ್ದೇ ಆದ ವಿಶೇಷತೆಯನ್ನು ಕಂಬಳದಲ್ಲಿ ಹುಟ್ಟುಹಾಕಿಸುತ್ತಾರೆ. ಉದಾಹರಣೆಗೆ ನಮ್ಮ ಪುತ್ತೂರು ಕಂಬಳದಲ್ಲಿ ಅಪ್ರಥಮವಾಗಿ ಈ ಕಂಬಳದಲ್ಲಿ ಕೆಸರುಗದ್ದೆ ಓಟ, ರಿಲೇ ಇದನ್ನೆಲ್ಲ ಪ್ರಾರಂಭಿಸಿದರು. ಅದಲ್ಲದೆ ನಮ್ಮ ರಾಜ್ಯ ಮಟ್ಟದ ಬ್ಯಾಟ್ ಕಬಡ್ಡಿ ರಾಜ್ಯವನ್ನು ಪುತ್ತೂರಿನಲ್ಲಿ ಮೊಟ್ಟ ಮೊದಲಾಗಿ ಪ್ರಾರಂಭಿಸಿದವರು ನಮ್ಮ ಚಂದ್ರ ಶೆಟ್ಟಿಯವರು. ಅದಲ್ಲದೆ ಒಮ್ಮೆ ನಾನು ತೋಟದಲ್ಲಿ ಅಡಿಕೆ ಹಾಕಿಕೊಂಡಿದ್ದೆ, ಬಟ್ಟೆ ಹೊರ ಪುತ್ತೂರಿಗೂ ಬಲ್ಲೆ ಅಂತ ಹೇಳಿದ್ರು. ನಾನು ಹೋಗುವಾಗ 10 ಚೇರ್ ಹಾಕಿ ಶಿವರ ಮಾಡುವ ಮತ್ತೆ ರೋಷನ್ ರೈ ಅವರು, ಶಕು ಅಕ್ಕ, ಚಂದ್ರ ಶೆಟ್ಟಿ ಅವರೆಲ್ಲ ಕೂತಿದ್ರು. ನನಗೆ ಬಂದು ಶಾಲ್ ಹಾಕಿದ್ರು, ಕ್ಯಾಪ್ ಹಾಕಿದ್ರು. ನಾನೆಂತ ಕೇಳಿದೆ, ಇವರು ಹುಲಿ ಕುಣಿತದ ಅಧ್ಯಕ್ಷ ಅಂತ ಹೇಳಿದ್ರು. ನನಗೆ ಹೆಂಗೋ ಬೆಟ್ಟ ಸಾಕುದು ಗೊತ್ತು, ಬಿಗಿ ಸಾಕುದು ಗೊತ್ತು ಚಂದ್ರನ್ ಅಂತ ಹೇಳಿದೆ. ಅವ ಒಂದು ಹಿರಿಯ ಅಧ್ಯಕ್ಷ ಅಂತ ಹೇಳಿದ್ರು. ಹುಲಿ ಕುಣಿತ ಅಂದ್ರೆ ಹೇಗೆ, ಹುಲಿ ಸ್ಪರ್ಧೆ ಅಂದ್ರೆ ಹೇಗೆ, ಇದನ್ನು ಮೊಟ್ಟ ಮೊದಲಾಗಿ ಪುತ್ತೂರು ತಾಲೂಕಿನಲ್ಲಿ ತೋರಿಸಿಕೊಟ್ಟವರು ನಮ್ಮ ಚಂದ್ರಣ್ಣನವರು. ಬಿಳಿ ರಂಗನ್ನು ಹುಟ್ಟಿ ಹಾಕಿಸಿ ಅದರ ಮುಖಾಂತರ ಹುಲಿ ಕುಣಿತವನ್ನು ಬಹಳ ಸಡಗರದಿಂದ ಸಂಭ್ರಮದಿಂದ ನಾವು ಆಚರಿಸಿಕೊಂಡು ಬಂದಿದ್ದೇವೆ. ನಂತರ ನಾವು ಯುವಕರಿಗೆ ಅದನ್ನು ಬಿಟ್ಟುಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಎಷ್ಟೋ ಹುಲಿ ಕುಣಿತಗಳು ಪ್ರಾರಂಭವಾಗಿ ನಂತರ ಬೇರೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಕಂಬಳದಲ್ಲಿ ಕೆಸರುಗದ್ದೆ ಓಟ, ರಿಲೇ ಇಂಥವುಗಳನ್ನೆಲ್ಲ ಹೊಸತಾಗಿ ನಾವು ಇವತ್ತು ಪ್ರಾರಂಭಿಸಿದ್ದೇವೆ. ಇನ್ನು ಮುಂದಿನ ವರ್ಷಗಳಲ್ಲಿ ಇಲ್ಲಿ ಕರೆ ಚೇಂಜ್ ಆಗಲಿದೆ, ಗ್ಯಾಲರಿಗಳ ವ್ಯವಸ್ಥೆಗಳಾಗಿವೆ. ಮುಂದಿನ ದಿವಸಗಳಲ್ಲಿ ಬಹಳ ವಿಜೃಂಭಣೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಂಬಳ ನಡೆಯಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರುತ್ತಾ, ಹಾಗೆ ಪುತ್ತೂರು ಮಾತೋಬಾರ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸವು ನಮ್ಮ ಅಶೋಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ ದಿವಸಗಳಲ್ಲಿ ನಡೆಯಲಿವೆ. ಹಾಗೆ ಫೆಬ್ರವರಿ 21ಕ್ಕೆ ಅಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮಗಳು ನಡೆಯಲಿವೆ. ನೀವೆಲ್ಲರೂ ಅಂದ್ರೆ ನಮ್ಮ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಾಗಬೇಕು, ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡಿಬೇಕು. ಅದಕ್ಕೆಲ್ಲ ದೇವಸ್ಥಾನದ ಈ ಮೈದಾನ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಬೇಕು. ಇದರಿಂದ ಭಕ್ತರ ಸಂಖ್ಯೆ ಬರುವುದು ಜಾಸ್ತಿ ಆಗ್ತದೆ, ಕಾರ್ಯಕ್ರಮಗಳು ಜಾಸ್ತಿ ಆಗ್ತದೆ. ಮುಂದಿನ ದಿವಸದಲ್ಲಿ ಈ ಜೀರ್ಣೋದ್ಧಾರ ಕೆಲಸ, ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕೆಂದು ಹೇಳುತ್ತಾ, ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ನಾನು